ಕೇರಳದಲ್ಲಿ ಲೋಕಸಭಾ ಚುನಾವಣೆಯು ನಾಳೆ ನಡೆಯಲಿದ್ದು 1.5 ತಿಂಗಳುಗಳ ಕಾಲ ನಡೆದ ತೆರೆದ ಪ್ರಚಾರಕ್ಕೆ ನಿನ್ನೆ ಸಂಜೆ ತೆರೆ ಕಂಡಿತು. ನಿನ್ನೆ ಸಂಜೆ ಎಲ್ಲ ಪಕ್ಷಗಳಿಂದ ಕಲಶ ಕೊಟ್ಟು ನಡೆಯಿತು. ಕೇರಳ ಕೆಲವು ಲೋಕಸಭಾ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಘರ್ಷಣೆ ನಡೆದಿರುವುದಾಗಿ ವರದಿಯಾಗಿದೆ. ಮಂಜೇಶ್ವರ ಮಂಡಲದಲ್ಲಿ ಬಿಜೆಪಿ ಸಮರ್ಥಕರಿಂದ ಕಲಶ ಕೊಟ್ಟು ನಡೆಯಿತು. पाकिस्तान के नौजवान पहले हिंदुस्तान बेरोजगारी खत्म करता है कि पहले पाकिस्तान बेरोजगारी खत्म करता है और देखो पहले कौन जीतता है। मैं आपको कहना चाहता हूँ, हिंदुस्तान आपसे लड़ाई लड़ने को तैयार है। आओ हिम्मत हो, हिम्मत हो, आओ। ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.